ಇದೇ ಅತ್ಯಾಚಾರಿಗಳ ಮಕ್ಕಳು ಹೋರಾಟ ನಿಲ್ಲಿಸಲಿಕ್ಕೆ. ಅರೇ ಇದು ಸಾಧ್ಯ ಇಲ್ಲ ಬಂಧುಗಳೇ. ಇವತ್ತು ನಾವು ಮಾಡುವ ಹೋರಾಟದ ಮೇಲೆ ನಾವು ಹೋರಾಟ ಮಾಡುವ ಒಂದು ಪ್ರತಿಭಟನೆ ಮೇಲೆ ಒಂದು ಕಪ್ಪು ಚುಕ್ಕೆ ಬಂದ್ರೆ ಈ ಪೊಲೀಸ್ ಅಧಿಕಾರಿಗಳಿಗೆ ಹೇಳ್ತಿದ್ದೇನೆ ನಾನು, ನಿಮ್ದು ಇಂಟೆಲಿಜೆನ್ಸ್ ಸತ್ತೋಗಿದ್ಯಾ? ಹೇಗೆ ಗ್ರೌಂಡಿನ ಪಕ್ಕಕ್ಕೆ ಬರ್ಲಿಕ್ಕೆ ಬಿಟ್ಟಿರಿ ನೀವು? ಏಕೆ ಬರ್ಲಿಕ್ಕೆ ಬಿಟ್ಟಿರಿ? ಆವತ್ತು ಇದೇ ದಕ್ಷಿಣ ಕನ್ನಡ ಜಿಲ್ಲೆಯ SP ಅಭಿಷೇಕ್ ಗೋಯಲ್ನಿಂದ ಇಡೀ ಪ್ರಕರಣ ಮುಚ್ಚಾಕಿದ್ದೀರಿ. ನಾವು ಕಳೆದ 2 ತಿಂಗಳುಗಳಿಂದ ಶಾಂತ ರೀತಿಯಾದ ಹೋರಾಟವನ್ನು ಮಾಡ್ತಿದ್ದೇವೆ. ಶಾಂತ ರೀತಿಯ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಈ ಹೋರಾಟಕ್ಕೂ ಕಿಚ್ಚನ್ನು ಹಚ್ಚಿದ್ರೆ ಲಕ್ಷ ಲಕ್ಷ ಕೋಟಿ ಜನ ಧರ್ಮಸ್ಥಳದಲ್ಲಿ ಹೋಗಿ ನಿಲ್ತಾರೆ. ಇದು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಇದು ಈ ರಾಜ್ಯದ ಗೃಹ ಮಂತ್ರಿಗಳಿಗೆ, ಇದು ಈ ದೇಶದ ಪ್ರಧಾನಮಂತ್ರಿ ಅವರಿಗೆ, ಎಲ್ಲ ಇಲಾಖೆಗಳಿಗೆ ಕೊಡುವಂತ ಎಚ್ಚರ ಇದು. ಏನು ಅಂತ ತಿಳ್ಕೊಂಡಿದ್ದೀರಿ ನೀವು? ನಾವೇನು ಪ್ರಭುಗಳು ಈ ದೇಶದ ಅಂಗ, ಪ್ರಭುಗಳೇ ಈ ದೇಶದ ದೇವರು ಅಂತ ಹೇಳ್ತೀರಿ. ನಮ್ಮ ಕುತ್ತಿಗೆ ಇಚಿಕೆ ಆಗ್ತಿದ್ರಲ್ಲ ನೀವು ರಾಜಕೀಯದವರು ಮತ್ತು ಅಧಿಕಾರಿಗಳು ಸೇರ್ಕೊಂಡು. ಯಾಕೆ ಕಳೆದ 11 ವರ್ಷಗಳಿಂದ ನ್ಯಾಯ ಕೊಡ್ಲಿಕ್ಕಾಗ್ಲಿಲ್ಲ ನಿಮ್ಗೆ? ಯಾಕೆ ಆರೋಪಿಗಳನ್ನು ಬಚಾವ್ ಮಾಡಿ ಇಟ್ಟಿದ್ದೀರಿ ನೀವು? ನಿಮ್ಮ ತಪ್ಪುಗಳಿಂದಾಗಿ ಆದಂತ ಅಪಚಾರ ಇದು. ಆ ಹೆಣ್ಣಿಗೆ ನ್ಯಾಯ ಸಿಗಲಿಲ್ಲ. ನ್ಯಾಯ ದೇವತೆ ಅಣ್ಣಪ್ಪನ ಮುಖಕ್ಕೆ ಮಸಿಮ ಬೆಳೆದಿದ್ದೀರಿ ನೀವು. ಧರ್ಮ ದೇವತೆ ಮಂಜುನಾಥ ದೇವರ ಮುಖಕ್ಕೆ ಬೆಳೆದಿದ್ದೀರಿ ನೀವು. ನಮ್ಮನ್ನು ಪ್ರಶ್ನೆ ಮಾಡ್ಲಿಕ್ಕೆ ಬರ್ತೀರಾ? ನೀವು ಇಲ್ಲಿಗೆ ಬರುವುದು ಬೇಡ, ಅಡ್ರೆಸ್ ಕೊಡಿ, ನಿಮ್ಮ ಮನೆಗಳಿಗೆ ಬರ್ತೇವೆ ನಾವು. ಪಾಪಿಗಳೇ, ನಿಮ್ಮ ಮನೆಗೆ ಬರ್ತೇವೆ. ನಿಮ್ಗೆ ಅಷ್ಟು ಕಷ್ಟ ಆದ್ರೆ ನಿಮ್ಮ ಮನೆಯ ಮಕ್ಕಳನ್ನು ಕೊಂಡೋಗಿ ಕೊಡಿ ಅವರಿಗೆ. ನಮ್ಗೆ ಏನು ತಕರಾರಿಲ್ಲ. ನಾವು ಮಾತೆಯರ ಬಗ್ಗೆ ಕೀಳಾಗಿ ಮಾತಾಡೋದಿಲ್ಲ. ಮಾತೆಯರನ್ನು ಚೂ ಬಿಟ್ಟು, ನಮ್ಮ ಹತ್ರನು ಮಾತೆಯರಿದ್ದಾರೆ, ಎಂತೆಂತ ದುರ್ಗಾದೇವಿಗಳಿದ್ದಾರೆ ಗೊತ್ತಾ? ನಿಮ್ಮಂತ 1000 ಮಂದಿಗೆ ಬಕೆಟಿನ ದುಡ್ಡಿಗೋಸ್ಕರ ನೀವು ಮಾಡುವಂತ ಕುಕೃತ್ಯ. ನಮ್ಮ ಹತ್ರ ದುಡ್ಡಿಗೋಸ್ಕರ ಅಲ್ಲ, ಧರ್ಮಕ್ಕೋಸ್ಕರ, ಸತ್ಯಕ್ಕೋಸ್ಕರ, ನ್ಯಾಯಕ್ಕೋಸ್ಕರ